ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕಥಾ ಸಂಗಮ ವಾಹಿನಿಗೆ ಸ್ವಾಗತ. ನೀವು ಈಗಾಗಲೇ ತಮ್ನೇಲ್ ನೋಡಿ ವಿಡಿಯೋ ಬಂದಿದ್ದೀರಿ. ನಿಮಗೆಲ್ಲ ವಿಷಯ ಅರ್ಥ ಆಗಿದೆ ಅನ್ಕೋತೀನಿ. ನಮ್ಮ ಕನ್ನಡದ ಯೂಟ್ಯೂಬರ್ಸ್ಗಳಲ್ಲಿ ಸದ್ಯಕ್ಕೆ ತುಂಬ ಹೆಸರು ಮಾಡ್ತಾ ಇರೋದು ಡಾಕ್ಟರ್ ಬ್ರೋ ಅವರು. ಅವ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾತಾಡಬೇಕಾಗಿತ್ತು ತಮ್ಮ ಹತ್ರ, ಹಂಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ, ಡಾಕ್ಟರ್ ಬ್ರೋ ಅವರು ಲಾಸ್ಟ್ ವಿಡಿಯೋ ಹಾಕಿ 2 ವಾರಗಳಾಗೋಯ್ತು, 2 ವಾರಕ್ಕಿಂತ ಹೆಚ್ಚಿಗೆ ಆಯಿತು. ಆದರೆ ಇವತ್ತಿನವರೆಗೂ ಒಂದು ವಿಡಿಯೋ ಇಲ್ಲ ಅವ್ರದ್ದು. ಆದರೆ ಈ ಮೊದಲು ಅವರು ತಿಂಗಳಿಗೆ ಮಿನಿಮಮ್ ಒಂದು ತಿಂಗಳಿಗೆ 4, 5, 6, 7ರವರೆಗೂ ಒಂದು ತಿಂಗಳಿಗೆ ವಿಡಿಯೋಗಳನ್ನ ಬಿಟ್ಟಿದ್ದಾರೆ. ಆದರೆ ಈ ತಿಂಗಳು ಲಾಸ್ಟ್ ತಿಂಗಳಲ್ಲಿ 2 ವಿಡಿಯೋ ಇದೆ. ಅದರಲ್ಲೂ ಕೊನೆ ವಿಡಿಯೋ ಬಿಟ್ಟು 15 ದಿನಗಳ ಮೇಲಾಯಿತು, 2 ವಾರಗಳ ಮೇಲಾಯಿತು. ಯಾವುದು ಉಜ್ಬೇಕಿಸ್ತಾನದ ಒಂದು ವಿಡಿಯೋ ಇದೆಯಲ್ಲ, ಆ ವಿಡಿಯೋನೇ ಲಾಸ್ಟ್ ಆಗಿದೆ. ಏನೀಗ ಅವ್ರ ಬಗ್ಗೆ ಈ ಪ್ರಶ್ನೆ ಅಂದರೆ, ಡಾಕ್ಟರ್ ಬ್ರೋ ಈಗಾಗಲೇ 6,70,000 ಜನ ಸಬ್ಸ್ಕ್ರೈಬರ್ಗಳನ್ನ ಹೊಂದಿದ್ದಾರೆ. ಲಕ್ಷಾಂತರ ಜನ ವ್ಯೂವರ್ಸ್ ಇದ್ದಾರೆ, ಅವ್ರ ವಿಡಿಯೋಗಳು ನೋಡೋದಕ್ಕೆ ಕಾಯ್ತಾ ಇದ್ದಾರೆ. ಅದರಲ್ಲಿ ನಾನು ಯೂಟ್ಯೂಬರ್ಸ್ ಆಗಿ ಅವ್ರ ವಿಡಿಯೋನ ಯಾವಾಗ ಹೊಸ ವಿಡಿಯೋ ಅಪ್ಲೋಡ್ ಮಾಡ್ತಾರೆ, ಯಾವಾಗ ನೋಟಿಫಿಕೇಶನ್ ಬರುತ್ತೆ ಅಂತ ಕಾಯ್ತಾ ಇರ್ತೀನಿ. ಆದರೆ 2 ವಾರಗಳಿಂದ ಯಾವುದೇ ಥರದ ನೋಟಿಫಿಕೇಶನ್ ಇಲ್ಲ. ಮತ್ತು ಸರ್ಚ್ ಮಾಡಿ ನೋಡಿದಾಗ ಯಾವುದೇ ಥರದ್ದು ಅವ್ರ ಬಗ್ಗೆ ವಿಷಯಗಳು ಬಂದಿಲ್ಲ. ಅದ್ರ ಬಗ್ಗೆ ತುಂಬ ಬೇಸರ ಆಗ್ತಾ ಇದೆ. ಯಾಕೆಂದರೆ ನಮಗೆಲ್ಲ ಇಡೀ ಪ್ರಪಂಚನ ತೋರಿಸ್ತೀನಿ ಅಂತ ಅತಿ ಚಿಕ್ಕ ವಯಸ್ಸಿಗೆ ಮೊದಲು ಬೆಂಗಳೂರಿಂದ ಶುರು ಮಾಡಿ ಇವತ್ತು ಪ್ರಪಂಚದಾದ್ಯಂತ ಪ್ರವಾಸ ಮಾಡ್ತಿರೋರು ಡಾಕ್ಟರ್ ಬ್ರೋ ಅವರು. ನಾವು ನೋಡಿದ್ರೆ ಎಷ್ಟೋ ಪ್ಲೇಸ್ಗಳನ್ನ ಅವರು ತಮ್ಮ ಯೂಟ್ಯೂಬ್ ಮುಖಾಂತರ ನಮಗೆಲ್ಲ ಪರಿಚಯ ಮಾಡಿಸ್ತಾ ಇದ್ದಾರೆ. ತುಂಬ ಹೆಮ್ಮೆ ಅನಿಸುತ್ತೆ. ಯಾಕೆಂದರೆ ಅತಿ ಚಿಕ್ಕ ವಯಸ್ಸಿಗೆ ಈ ಥರದ್ದು ಒಂದು ಬೆಳವಣಿಗೆ ಇದೆಯಲ್ಲ, ತುಂಬ ಗ್ರೇಟು. ಆದರೆ 2 ವಾರಗಳಿಂದ ಒಂದು ವಿಡಿಯೋ ಇಲ್ದಿರೋದ್ರೆ ನಮಗೆ ಒಂದು ಸ್ವಲ್ಪ ಒಳಗೆ ತಳಮಳ ಆಗ್ತಾ ಇದೆ. ತಳಮಳ ಆಗೋಕ್ಕೆ ಕಾರಣ ಏನು ಅಂತಂದರೆ, ಅವರು ಬೆಂಗಳೂರಲ್ಲಿ ಮಾಡಿರೋ ವಿಡಿಯೋ ಇರ್ಬೋದು, ಕರ್ನಾಟಕದಲ್ಲಿ ಮಾಡಿರೋ ವಿಡಿಯೋ ಇರ್ಬೋದು, ಕರ್ನಾಟಕ ಬಿಟ್ಟು ಅದರ್ ಸ್ಟೇಟ್ಸ್ ಪಕ್ಕದ ರಾಜ್ಯಗಳು ಆಂಧ್ರ, ಕೇರಳ, ತಮಿಳುನಾಡು, ಡೆಲ್ಲಿ ಎಲ್ಲ ಓಡಾಡಿದ್ರು, ಮಹಾರಾಷ್ಟ್ರ ಎಲ್ಲ ಓಡಾಡಿದ್ರು. ಎಲ್ಲೋದ್ರೂ ಒಬ್ಬೊಬ್ಬರೇ ಹೋಗ್ತಾಯಿದ್ರು. ಸರಿ, ನಮ್ಮ ಇಂಡಿಯಾ ಒಬ್ಬೊಬ್ಬರೇ ಹೋಗ್ತಾರೆ. ಯಾಕೆಂದರೆ ಅವ್ರಿಗೆ ಸ್ವಲ್ಪ ತೆಲುಗುನೂ ಬರುತ್ತೆ, ಸ್ವಲ್ಪ ಹಿಂದಿ ಬರುತ್ತೆ. ನಮ್ಮ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು ಅಂದ್ಕೊಂಡು ನಾವೆಲ್ಲ ಅಂದ್ಕೊಂಡ್ರೆ, ಈ ಎಲ್ಲ ನಮ್ಮ ದೇಶದಲ್ಲಿರೋ ಕೆಲವು ಮುಖ್ಯವಾದ ಸ್ಥಳಗಳನ್ನೆಲ್ಲ ಆದಮೇಲೆ ಏಕ್ದಮ್ ಫಾರಿನ್ ಜಂಪ್ ಆದರು ಅವರು. ಪಾಕಿಸ್ತಾನ ಅದು ಇದು ಅಂತ ಹೇಳ್ಬಿಟ್ಟು ಫಾರಿನ್ಗೆ, ವಿದೇಶಗಳಿಗೆ ಜಂಪ್ ಆದರು. ಸರಿ, ಹೋಗ್ಲಿ, ನಮಗೆಲ್ಲ ಒಳ್ಳೆ ಒಳ್ಳೆ ಪ್ಲೇಸ್ ತೋರಿಸ್ತಾರೆ, ಒಳ್ಳೇದೇ ಆಯಿತು ಅಂತ ನಾವೆಲ್ಲ ಖುಷಿ ಪಡ್ತಾ ಇರ್ಬೇಕಾರೆ ಜೊತೆಯಲ್ಲಿ ಒಂದು ಆತಂಕ. ಯಾಕೆ ಅಂತಂದರೆ, ಅವರು ಅಲ್ಲೂ ಕೂಡ ಒಬ್ಬೊಬ್ಬರೇ ಹೋಗಕ್ಕೆ ಶುರು ಮಾಡಿದ್ರು. ಅದೇ ನಮಗೆ ತುಂಬ ಆತಂಕ ತಂದಿರೋದು. ಯಾಕೆಂದರೆ ಅವ್ರು ತುಂಬ ದೊಡ್ಡ ಎಜುಕೇಷನ್ ಏನು ಮಾಡಿಲ್ಲ. ಹಂಗಾಗಿ ಸ್ಪಷ್ಟ ಇಂಗ್ಲೀಷ್ ಕೂಡ ಬರಲ್ಲ ಅವ್ರಿಗೆ. ಕನ್ನಡ ಒಂದೇ ಸ್ಪಷ್ಟ ಬರುತ್ತೆ ಅನ್ನೋದು ಬಿಟ್ರೆ ಇಂಗ್ಲೀಷು ಬರುತ್ತೆ, ಒಂದು 75%ಗಿಂತ ಹೆಚ್ಚಿಗೆ ಬರುತ್ತೆ. ಅದರ ಸ್ಪಷ್ಟತೆ ಇಲ್ಲ. ಹಿಂದಿ ಸ್ಪಷ್ಟತೆ ಇಲ್ಲ. ನಮ್ಮ ಇಂಡಿಯಾದಲ್ಲಿರೋ ತೆಲುಗು, ತಮಿಳು ಕೂಡ ಅಷ್ಟು ಸ್ಪಷ್ಟತೆ ಇಲ್ಲ. ಎಲ್ಲನೂ ಸ್ವಲ್ಪನೇ ಬರುತ್ತೆ. ಅದರಲ್ಲಿ ಎಲ್ಲದಕ್ಕಿಂತ ಹೋಲಿಸಿದ್ರೆ ಇಂಗ್ಲೀಷ್ ಸ್ವಲ್ಪ ಜಾಸ್ತಿ ಬರುತ್ತೆ. ಈ ಥರ ಇರೋ ಒಬ್ಬ ವ್ಯಕ್ತಿ ಒಬ್ಬೊಬ್ಬನೇ ವಿದೇಶಗಳ ಸುತ್ತೋದಿದೆಯಲ್ಲ, ಅದು ತುಂಬ ಆತಂಕಕ್ಕೆ ಈಡು ಮಾಡೋ ವಿಚಾರ. ಜೊತೆಯಲ್ಲಿ 1-2-3 ಜನ ಅವ್ರ ಫ್ರೆಂಡ್ಸು, ಇಲ್ಲ ಕಸಿನ್ನು, ಇಲ್ಲ ಅಪ್ಪ ಅಮ್ಮನೋ, ಯಾರೋ 1-2-3 ಜನ ಜೊತೆಯಲ್ಲಿ ಇದ್ದಿದ್ರೆ ಇವತ್ತು ನಮಗೆ ಈ ಥರ ಆ ಭಯ ಆಗ್ತಾ ಇರಲಿಲ್ಲ. ಯಾಕೆಂದ್ರೆ ಒಬ್ಬ ವ್ಯಕ್ತಿನೇ ಹೋಗ್ತಾನೆ. ಬೇರೆ ಪ್ರದೇಶಗಳು, ಬೇರೆ ಜನ, ಅಲ್ಲಿ ಕಲ್ಚರ್ ಹೇಗಿರುತ್ತೆ, ಅಲ್ಲಿ ಜನಗಳ ಹಾವಭಾವ ಹೇಗಿರುತ್ತೆ, ಅದು ಯಾವುದು ನಮ್ಗೆ ಗೊತ್ತಿರಲ್ಲ. ಅದು ಆ ಕಾರಣದಿಂದ ನಮಗೆ ಸ್ವಲ್ಪ ಭಯ ಆಗ್ತಾ ಇದೆ. ದಯವಿಟ್ಟು ಈ ವಿಡಿಯೋನ ನೀವು ನೋಡ್ತಿರೋರು ಕೂಡ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇದು ಹಿಂಗೆ ಶೇರ್ ಮಾಡ್ತಾ 1-2 ದಿನದಲ್ಲಿ ಡಾಕ್ಟರ್ ಬ್ರೋಗೆ ಏನಾದ್ರು ತಲುಪಿದ್ರೆ ಅವರು ತಮ್ಮ ಯೂಟ್ಯೂಬ್ ಮುಖಾಂತರ ಏನಾದರೂ ಒಂದು ನಮಗೆ ಸಂದೇಶ ಕಳಿಸ್ತಾರ ನೋಡೋಣ. ಯಾಕೆಂದರೆ ನಾನೊಬ್ಬ ಯೂಟ್ಯೂಬರ್ ಆಗಿ ನನಗೆ ಎಷ್ಟೊಂದು ತಳಮಳ, ಆತಂಕ ಆಗ್ತಾಯಿದೆ ಅಂದರೆ, ಸಾಮಾನ್ಯ ಪ್ರೇಕ್ಷಕರು ಅವರು ವಿಡಿಯೋಗಳನ್ನ ವೀಕ್ಷಿಸ್ತಿರೋರಿಗೆ ಎಷ್ಟು ತಳಮಳ ಆಗ್ತಾ ಇರ್ಬೋದು ಅನ್ನೋದು ನನಗೆ ಅರ್ಥ ಆಗುತ್ತೆ. ದಯವಿಟ್ಟು ಅವರು ಅಕಸ್ಮಾತ್ ಈ ವಿಡಿಯೋ ಸಿಗದೇ ಇರಲಿ, ಏನೋ ಒಂದು ಕಾರಣದಿಂದ, ಯಾಕೆ ಅವರ ಮುಂದಿನ ವಿಡಿಯೋ ಬರೋಕ್ಕೆ 2 ವಾರಗಳಿಗಿಂತ ಹೆಚ್ಚಿನ ಕಾಲ ತಗೊಂಡಿದ್ದಾರೆ ಅನ್ನೋದು ಒಂದು
ಸಂದೇಶನ ಅವರು ಯೂಟ್ಯೂಬ್ ಮುಖಾಂತರನೇ ಕಳಿಸಿದ್ರೆ ನಮಗೆಲ್ಲ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ. ಮತ್ತು ಡಾಕ್ಟರ್ ಬ್ರೋ ಅವ್ರಿಗೆ ತಿಳಿಸೋದೇನೆಂದರೆ, ದಯವಿಟ್ಟು ಬ್ರೋ ನೀವು ಮಾಡ್ತಿರೋದು ಒಳ್ಳೆ ಕೆಲಸನೇ. ಏಕೆಂದರೆ ನಾವು ಎಷ್ಟೋ ದೇಶಗಳನ್ನ ಒಂದು ಮಿಡ್ಲ್ ಕ್ಲಾಸು ಲೋ ಕ್ಲಾಸ್ ಪೀಪಲ್ ಅವರು ನೋಡೋದಕ್ಕಾಗಲ್ಲ. ನಿಮ್ಮ ಸಾಹಸದಿಂದ ನಾವು ನೋಡ್ತಾ ಇದ್ದೀವಿ. ಹಂಗಾಗಿ ನಾನು ನಿಮ್ಗೆ ಹೇಳ್ತೀನಿ, ದಯವಿಟ್ಟು ಮತ್ತೆ ನೀವೇನಾದರೂ ಇಂಡಿಯಾಗೆ ವಾಪಸ್ ಬಂದರೆ ಮತ್ತೆ ನೀವು ಯೂಟ್ಯೂಬ್ಗೋಸ್ಕರ ಬೇರೆ ಬೇರೆ ದೇಶಗಳಿಗೆ ಹೋಗ್ಬೇಕು ಅಂತ ಮನಸ್ಸು ಮಾಡಿದಾಗ ದಯವಿಟ್ಟು ಜೊತೆಯಲ್ಲಿ ಯಾರು ಒಬ್ಬರನ್ನಾದರೂ ಕರ್ಕೊಂಡೋಗಿ. ಹೆಚ್ಚಿನ ಜನಕ್ಕೆ ಕರ್ಕೊಂಡೋದ್ರೆ ಹೆಚ್ಚಿಗೆ ಎಕ್ಸ್ಪೆಂಡೇಷನ್ ಆಗುತ್ತೆ, ಗೊತ್ತೊಂದು ನನಗೆ ಖರ್ಚು ಜಾಸ್ತಿ ಆಗುತ್ತೆ. ಆದ್ದರಿಂದ ಒಬ್ಬರನ್ನಾದ್ರೂ ಕರ್ಕೊಂಡೋಗಿ. ಯಾಕೆ ಅಂದರೆ ಒಬ್ಬೊಬ್ಬರೇ ಓಡಾಡೋದು ಅಷ್ಟು ಸುರಕ್ಷಿತ ಅಲ್ಲ. ಯಾಕೆಂದರೆ ನಿಮ್ಮ ಮೇಲೆ ಇವತ್ತು ಲಕ್ಷಾಂತರ ಜನ ಅಭಿಮಾನಿಗಳಿದ್ದಾರೆ. ಅವರೆಲ್ಲ ನಿಮ್ಮನ್ನು ಪ್ರತಿದಿನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಯಾಕೆಂದರೆ ನೀವು ಮಾಡ್ತಾ ಇರೋ ಕೆಲಸ ಅದೆಷ್ಟು ಜನಕ್ಕೆ ಇಷ್ಟ ಆಗಿದೆ ಅಂದರೆ ಅದು ನೀವು ಪದಗಳಲ್ಲಿ ಹೇಳೋಕ್ಕಾಗೋದಿಲ್ಲ. ಹಂಗಾಗಿ ನಿಮ್ಮ ಸುರಕ್ಷತೆ ಬಗ್ಗೆ ನಾವು ಕೂಡ ಯೋಚನೆ ಮಾಡಬೇಕಾಗತ್ತೆ. ಯಾಕೆಂದರೆ ನಿಮ್ಮ ತಂದೆ ತಾಯಿ ನಮ್ಮ ಥರ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನೀವು 2 ವಾರದಿಂದ ವಿಡಿಯೋ ಹಾಕಿಲ್ಲ ಅಂತ ನಮಗೆ ಆತಂಕ ಆಗ್ತಾ ಇದೆ. ಬಟ್ ನೀವು ನಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ, ತಂದೆ ತಾಯಿ ಜೊತೆಲಿ ಆಗಿರೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವ್ರ ಜೊತೆ ನಿಮ್ಮ ಫೋನಲ್ಲಿ ಮಾತಾಡ್ಕೊಂಡು ಕಾಂಟ್ಯಾಕ್ಟಲ್ಲಿ ಇರ್ತೀರಿ. ಅಲ್ಲಿ ಏನಿದೆ ವಿಷಯ, ಯಾಕೆ ವಿಡಿಯೋ ಮಾಡ್ತಿಲ್ಲ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಹಂಗಾಗಿ ಅವ್ರಿಗೆ ಆತಂಕ ಇರೋದಿಲ್ಲ. ಬಟ್ ನಮಗೆ ವೀಕ್ಷಕರಿಗೆ ಆತಂಕ ಇರುತ್ತೆ. ಹಂಗಾಗಿ ನೀವು ಒಬ್ಬೊಬ್ಬರೇ ಹೋಗೋದ್ರಿಂದ ಈ ಆತಂಕ, ನಿಮ್ಮ ಜೊತೆ ಒಬ್ಬರೋ ಇಬ್ಬರೋ ಎಕ್ಸ್ಟ್ರಾ ಇದ್ದಿದ್ರೆ ನಮಗೆ ಈ ಆತಂಕ ಇರ್ತಾ ಇರಲಿಲ್ಲ. ಸಾಮಾನ್ಯವಾಗಿ ನಿಮ್ಮ ವಿಡಿಯೋಗಳು ನೋಡೋರಿಗೆ ಎಲ್ರಿಗೂ ಈ ಪ್ರಶ್ನೆ ಕಾಡ್ತಾ ಇರುತ್ತೆ, ಹೌದು ಯಾಕೆ ಡಾಕ್ಟರ್ ಬ್ರೋ ಅವರು 2 ವಾರದಿಂದ ಯಾಕೆ ವಿಡಿಯೋ ಬಿಡ್ತಾ ಇಲ್ಲ, ಯಾಕೆ ಬಿಟ್ಟಿಲ್ಲ ಅಂತ. ಯಾಕೆ ನಾನು ಅಬ್ಸರ್ವ್ ಮಾಡ್ದಂಗೆ ನೀವು ವಾರಕ್ಕೆ ಒಂದಾದ್ರೂ ಬಿಡ್ತೀರಿ, ಇಲ್ಲ 5 ದಿನ 6 ದಿನಕ್ಕಾದ್ರೂ ಒಂದು ಬಿಡ್ತಾ ಇದ್ರಿ. 5 ದಿನ 6 ದಿನನಿಲ್ಲ, ವಾರ ಇಲ್ಲ, 2 ವಾರಗಳಾಯ್ತು ಸತತವಾಗಿ. ಅದರಿಂದ ನಮ್ಗೆ ಆತಂಕ ಆಗ್ತಾ ಇದೆ. ಹಂಗಾಗಿ ದಯವಿಟ್ಟು ಈ ಮಾತನ್ನ ಸ್ವಲ್ಪ ಗಮನಕ್ಕೆ ತಗೋಬೇಕು ಅಂತ ಕೇಳ್ಕೊತೀನಿ. ಯಾಕೆ ಅಂದರೆ ನಾವೆಲ್ಲ ಏನು ಮಾಡೋಕ್ಕೆ ಸಾಧ್ಯ ಇಲ್ವೋ ಅದನ್ನು ನೀವು ನಮಗೆ ಮಾಡಿ ತೋರಿಸ್ತಾ ಇದ್ದೀರಿ. ನಮ್ಮೆಲ್ಲರ ಪ್ರತಿನಿಧಿಯಾಗಿ ನೀವು ಮಾಡ್ತಾ ಇದ್ದೀರಿ. ಹಂಗಾಗಿ ನಿಮ್ಮ ಮೇಲೆ ನಮಗೆ ಈ ಆತಂಕ ಭಯ ಇದೆ. ಯಾಕೆಂದರೆ ನೀವು ನನಗಿಂತ ಚಿಕ್ಕವರು. ಹಾಗಾಗಿ ನೀವು ಹೇಗಿದ್ದೀರಾ ಅಂದರೆ ನನ್ನ ತಮ್ಮನ ಸ್ಥಾನದಲ್ಲಿ ಇರ್ತೀರಿ. ನಿಮಗಿಂತ ಚಿಕ್ಕವರಿದ್ದಾರಲ್ಲ ಅವ್ರಿಗೆ ನೀವು ಅಣ್ಣನ ಸ್ಥಾನದಲ್ಲಿ ಇರ್ತೀರಿ. ಯಾಕೆ ನಿಮ್ಮನ್ನು ಆ ಥರ ಜನ ಇಷ್ಟಪಡ್ತಾ ಇದ್ದಾರೆ. ಕರ್ನಾಟಕದ ಜನ ಆಗಲಿ, ಬೇರೆ ಸ್ಟೇಟ್ಸ್ ಜನ ಆಗಲಿ ಇಷ್ಟಪಡ್ತಾ ಇದ್ದಾರೆ. ನೀವು ಒಂದು ಸ್ವಲ್ಪ ದಿನ ನಮ್ಮಿಂದ ಕಣ್ಮರೆ ಆದರೆ ನಮ್ಗೆ ಭಯ ಸಾಮಾನ್ಯ ಅಲ್ವಾ. ಹಂಗಾಗಿ ದಯವಿಟ್ಟು ಬ್ರೋ ಆದಷ್ಟು ಬೇಗ ವಿಡಿಯೋ ಬಿಡಿ, ನಮ್ಮ ಈ ಆತಂಕನ ದೂರ ಮಾಡಿ. ಮತ್ತು ಈ ಗ್ಯಾಪ್ನ ತಗೋಬೇಡಿ, 2 ವಾರಗಳ ಗ್ಯಾಪ್ ತಗೋಬೇಡಿ. ತಗೊಂಡ್ರು ಮಧ್ಯದಲ್ಲಿ 1 ಅಲ್ಲ 2 ಮಾಮೂಲಿ ವಿಡಿಯೋ ಬಿಡಿ. ನನಗೆ ಯಾಕೆ ಲೇಟ್ ಆಗ್ತಾ ಇದೆ, ಏನು ಇಲ್ಲಿ ಪ್ರಾಬ್ಲಮ್ ಆಗಿದೆ, ನಾನು ವಿಡಿಯೋ ಮಾಡೋಕ್ಕಾಗಿಲ್ವಾ, ಇಲ್ಲ ಏನಾದರೂ ಕ್ಯಾಮ್ರಾ ಕಳೆದೋಯ್ತಾ, ಇಲ್ಲ ಏನಾದರೂ ಹುಷಾರಿಲ್ವಾ, ಬೇರೆ ಏನು ಕಾರಣ, ಏನು ರೀಸನ್ ಇದೆ ಅಂತ ನೀವು ವಿಡಿಯೋ ಬಿಡಿ. ನಾವೇನು ನಿಮ್ಮನ್ನ ಫಾರಿನಲ್ಲಿ, ನೀವು ಅಮೆರಿಕದಲ್ಲಿ, ರಷ್ಯಾದಲ್ಲಿ, ಇಂಗ್ಲೆಂಡ್ನಲ್ಲಿ ತೋರಿಸೋ ವಿಡಿಯೋಗಳನ್ನೇ ನೋಡ್ಬೇಕಂತಲ್ಲ. ನೀವು ಲೇಟ್ ಆದರೆ ನೀವು ಕೊಡೋ ಸಂದೇಶ ಕೂಡ ನಾವು ಅಷ್ಟೇ ಜನ ನಾವು ನೋಡ್ತೀವಿ. ಹಂಗಾಗಿ ನೀವೇನು ಬೇಜಾರು ಮಾಡ್ಕೋಬೇಡಿ. ದಯವಿಟ್ಟು ಅದರಲ್ಲಿ ಏನಿರುತ್ತೆ ಕಂಟೆಂಟು ನೋಡ್ತಾರಲ್ವ ಅಂತ ನೀವು ಅದನ್ನು ಅನ್ಕೋಬೇಡಿ. ಯಾಕೆ ನಮಗೆ ನಿಮ್ಮ ಸುರಕ್ಷತೆ ಮುಖ್ಯ ಇರೋದ್ರಿಂದ ನೀವೇನು ಬಿಟ್ಟರು ನಾವು ನೋಡ್ತೀವಿ ಅಲ್ವಾ. ಹಂಗಾಗಿ ಆ ಒಂದು ಸಂದೇಶ, ನಂಗೆ ಲೇಟ್ ಆಗ್ತಾ ಇದೆ ಈ ಕಾರಣಕ್ಕೆ ಅನ್ನೋದೊಂದು ವಿಡಿಯೋ ಬಿಟ್ಬಿಟ್ರೆ ನಮಗೆ ಈ ಆತಂಕ ಇರೋದಿಲ್ಲ. ನಿಮ್ಮ ವೀಕ್ಷಕರಾಗಿ ನಾವು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಒಂದೇ, ನಮ್ಮೆಲ್ಲರೂ ನನ್ನಾಗೆ 1000 ಜನ, ಲಕ್ಷಾಂತರ ಜನ ಈ ಆತಂಕದಲ್ಲಿ ಇರ್ಬೋದು. ಹಂಗಾಗಿ ಅವರೆಲ್ಲ ಆತಂಕನ ದೂರ ಮಾಡಿ ಎಂದು ತಮ್ಮಲ್ಲಿ ಕೇಳ್ಕೊಳ್ತಾರೆ. ಮತ್ತು ಆದಷ್ಟು ಬೇಗ ನಿಮ್ಮಿಂದ ಹೊಸ ವಿಡಿಯೋನ ನಿರೀಕ್ಷೆ ಮಾಡ್ತೀನಿ. ಮತ್ತು ಬ್ರೋ ಇನ್ನೊಂದು ವಿಷಯ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ನೀವು ನಮಗೆಲ್ಲ ಪ್ರಪಂಚ ತೋರಿಸ್ಬೇಕು ಅಂತ ಇರೋ ಉದ್ದೇಶನೂ ಒಳ್ಳೆಯದು. ಆದರೆ ನೀವು ತೊಂದರೆ ತೊಗೊಂಡು ನಮಗೆ ಪ್ರಪಂಚ ತೋರಿಸೋ ಅವಶ್ಯಕತೆ ಇಲ್ಲ ಬ್ರೋ. ಯಾಕೆ ಅಂತಂದರೆ ನಮ್ಮ ಹಣೆ ಬರದಲ್ಲಿ ಪ್ರಪಂಚ ನಾವು ನೋಡಬೇಕು ಅಂತಿದ್ರೆ ಯಾವತ್ತಾರು ಒಂದಿನ ನೋಡ್ತೀವಿ. ಆದರೆ ತೋರಿಸಿ ಒಳ್ಳೆಯದೇ. ಆದರೆ ನಿಮ್ಮ ಸುರಕ್ಷತೆಯನ್ನು ಕಾಪಾಡಿಕೊಂಡು ನಮಗೆ ನೀವು ಪ್ರಪಂಚ ತೋರಿಸಿ. ನೀವು ಆಪತ್ತಲ್ಲಿ ಇದ್ದುಕೊಂಡು ನಮಗೆ ಪ್ರಪಂಚ ತೋರಿಸೋ ಅವಶ್ಯಕತೆ ಬೇಡ. ನೀವು ಬೆಳೆದಿರೋ ವಾತಾವರಣ, ನೀವು ಬೆಳೆದಿರೋ ಪರಿಸರ, ನಿಮ್ಮ ಕುಟುಂಬ ಹೇಗಿದೆ ಅಂತ ನಮಗೆ ಗೊತ್ತು. ಒಬ್ಬ ಸಾಮಾನ್ಯ ಬ್ರಾಹ್ಮಣ ಕುಟುಂಬದಲ್ಲಿದ್ದ ಹುಡುಗ ನೀವು, ಪೂಜೆ ಪುನಸ್ಕಾರ ದೇವಸ್ಥಾನದಲ್ಲಿ ಇದ್ದವ್ರು ನೀವು. ಇಂಥ ಒಬ್ಬ ಹುಡುಗ ಈ ರೇಂಜ್ಗೆ ಬೆಳವಣಿಗೆ ಆಗೋದು ನಮಗೆಲ್ಲ ಖುಷಿ ಇದೆ. ಆದರೆ ಆಪತ್ತನ್ನು ತಗೋಬಾರ್ದಲ್ವಾ. ಅದಕ್ಕೆ ಇದು ಯಾವುದನ್ನು ನಾವು ಯೋಚನೆ ಮಾಡೋಕ್ಕೆ ನೀವು ಬಿಡಬೇಡಿ. ಆದಷ್ಟು ಬೇಗ ಒಂದು ವಿಡಿಯೋ ಬಿಡಿ. ಮತ್ತು
ವಿಡಿಯೋ ಬಿಡೋಕೆ ಲೇಟ್ ಆದರೆ ಒಂದು ಸಂದೇಶ ಮಾಡಿ, ನಮಗೆ ಒಂದು ಮೆಸೇಜಲ್ಲಾಗಲಿ ಎಲ್ಲ ಯೂಟ್ಯೂಬ್ ವಿಡಿಯೋ ಮುಖಾಂತರ ಆಗಲಿ ಏನಾದರೂ ಒಂದು ಸಂದೇಶ ಬಿಡಿ, ಯಾಕೆ ಲೇಟ್ ಆಗ್ತಿದೆ ಅಂತ. ಅವಾಗ ನಮಗೆ ನಿರಾಳ ಆಗುತ್ತೆ. ಇಷ್ಟು ಹೇಳ್ತಾ 2 ಮಾತು ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ನೀವುಗಳು ಸಹ ಅಷ್ಟೇ ಡಾಕ್ಟರ್ ಬ್ರೋನ ಫಾಲೋ ಮಾಡ್ತಿದ್ದವರು ಆತಂಕದಲ್ಲಿ ಇರ್ಬೋದು. ಏನೂ ಅಂತ ದೊಡ್ಡ ಸಮಸ್ಯೆ ಇರೋದಿಲ್ಲ ಅನ್ಕೋತೀನಿ. ಏನೋ ಒಂದು ಕಾರಣ ಇರುತ್ತೆ, ಬಟ್ ಅವರು ವಿಡಿಯೋ ಮಾಡದೆ ನಮಗೆ ತಿಳಿಸದೇ ಇರೋದ್ರಿಂದ ನಾವು ಆತಂಕದಲ್ಲಿ ಇದ್ದೀವಿ. ದಯವಿಟ್ಟು ಇದನ್ನು ಆದಷ್ಟು ಬೇರೆಯವ್ರಿಗೆ ಶೇರ್ ಮಾಡಿ, ಆವಾಗ ಡಾಕ್ಟರ್ ಬ್ರೋ ಅವ್ರಿಗೆ ತಲುಪಿ ಏನಾದರೂ ಒಂದು ಸಂದೇಶ ಕೊಡ್ಬೋದು ಅನ್ನೋ ನಿರೀಕ್ಷೆಯಲ್ಲಿ ಇದ್ದೀನಿ. ಓಕೆ, ಮತ್ತೆ ಸಿಗೋಣ, ಮತ್ತೆ ಮುಂದಿನ ವಿಡಿಯೋ ಒಂದಿಗೆ. ನಮಸ್ಕಾರ.